ನಮ್ಮ ನೇತ್ರಾವತಿ ನೀರು ಮೊದಲು ನಮಗೆ ಕುಡಿಯಲು ನೀಡಿ, ಬಳಿಕ ನೀವು ಮಂಗಳೂರಿಗೆ ಕೊಂಡು ಹೋಗಿ ಎಂದು ಒತ್ತಾಯಿಸಿ ಸಜೀಪದಲ್ಲಿ ಪ್ರತಿಭಟನೆ ನಡೆಸಿದ ನಾಗರಿಕರು ಕಾಮಗಾರಿಯನ್ನು ನಿಲ್ಲಿಸಿದ ಘಟನೆ ನಡೆದಿದೆ. ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯವರು ಉಳ್ಳಾಲ ಹಾಗೂ ಕೋಟೆಕಾರು ನಗರ ಸ್ಥಳೀಯಾಡಳಿತ ಸೇರಿದಂತೆ ಇತರ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಯಡಿಯಲ್ಲಿ ಬಂಟ್ವಾಳ ತಾಲೂಕಿನ ಸಜಿಪಮೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಲಾಡಿ ಎಂಬಲ್ಲಿಂದ ಮಂಗಳೂರಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಸಜಿಪಮೂಡ ಗ್ರಾಮದ ಸುಭಾಷ್ ನಗರದಲ್ಲಿ ಕಾಮಗಾರಿ ನಡೆದಿದೆ. ಆದರೆ ಸಜಿಪಮೂಡ ಗ್ರಾಮದಲ್ಲಿ ಈ ನೀರಿನ ಪೈಪ್ಲೈನ್ ಹರಿದು ಹೋದರೂ ಸಜಿಪಮೂಡ ಗ್ರಾಮಕ್ಕೆ ಮಾತ್ರ ಕುಡಿಯುವ ನೀರು ನೀಡುವ ಯಾವುದೇ ಭರವಸೆ ಸಿಕ್ಕಿಲ್ಲ. ಹೀಗಾಗಿ ನಮಗೆ ನೀರು ಕೊಡುವ ಭರವಸೆ ನೀಡುವವರೆಗೆ ಮತ್ತು ಅಧಿಕಾರಿಗಳು ಗುತ್ತಿಗೆದಾರರು ಗ್ರಾಮ ಪಂಚಾಯತ್ನಲ್ಲಿ ವಿಶೇಷ ಸಭೆ ಕರೆದು ಸ್ಪಷ್ಟವಾದ ಮಾಹಿತಿ ನೀಡಿದ ಬಳಿಕ ಕಾಮಗಾರಿ ಆರಂಭಿಸಿ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿಯವರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಬಳಿಕ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಫೋನ್ ಮೂಲಕ ಮಾತನಾಡಿ 2 ದಿನಗಳೊಳಗೆ ಗ್ರಾಮ ಪಂಚಾಯತ್ನಲ್ಲಿ ಸಭೆ ಕರೆದು ನಾಗರಿಕರಿಗೆ ಸ್ಪಷ್ಟವಾದ ಮಾಹಿತಿ ನೀಡಿ ಬಳಿಕ ಕಾಮಗಾರಿ ಮುಂದುವರಿಸಿ ಎಂದು ಅವರು ತಿಳಿಸಿದರು. ಆ ಬಳಿಕ ಪ್ರತಿಭಟನೆಯನ್ನು ಹಿಂದೆಗೆದುಕೊಂಡರು. ಸಜಿಪಮೂಡ ಗ್ರಾಮವನ್ನು ಯೋಜನೆಗೆ ಸೇರಿಸುವ ಬಗ್ಗೆ ಸಂಬಂಧಿಸಿದ ಇಲಾಖೆ ಪ್ರಸ್ತಾವನೆಯನ್ನು ಕಳುಹಿಸಿದೆ ಎಂದು ಪತ್ರ ಬಂದಿದೆ. ಅಧಿಕೃತವಾಗಿ ಸೇರಿಸಿದ ಬಗ್ಗೆ ಯಾವುದೇ ದಾಖಲೆಗಳು ಬಂದಿಲ್ಲ ಎಂದು ಪಿಡಿಒ ನಿರ್ಮಲಾ ಅವರು ತಿಳಿಸಿದ್ದಾರೆ. ಸಜಿಪ ನಡುವ ಗ್ರಾಮಗಳು ಹಾದು ಹೋಗುವಂಥ ಈ ಒಂದು ಪೈಪ್ಲೈನ್ ಅಳವಡಿಸುವ ಸಂದರ್ಭದಲ್ಲಿ ಇವತ್ತು ಸಜಿಪಮೂಡ ಗ್ರಾಮಸ್ಥರಿಗೆ ಪ್ರಥಮ ಹಂತದಲ್ಲಿ ಇವರ ಬೇಡಿಕೆಯನ್ನು ಒಂದು ಜನರ ಬೇಡಿಕೆ ಇರುವ ಸಂದರ್ಭದಲ್ಲಿ ಈ ಒಂದು ಪೈಪ್ಲೈನಿಂದ ನೀರು ಕೊಡುವ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಕೆಲಸ ಪ್ರಗತಿಯಲ್ಲಿ ಮುಂದುವರಿತಾ ಇದೆ. ಆದರೆ ಈ ಸಜಿಪಮೂಡ ಗ್ರಾಮಕ್ಕೆ ನೀರು ಕೊಡುವಂಥ ಯಾವುದೇ ಆಲೋಚನೆಯನ್ನು ಮಾಡದೆ ಇವತ್ತು ಗ್ರಾಮಸ್ಥರಿಗೆ ಒಂದು ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇವರು ಉಳ್ಳಾಲ ಪ್ರದೇಶದ ಕೋಟೆಕಾರು ಬೀರಿ ಈ ಪ್ರದೇಶಕ್ಕೆ ನೀರು ಹೋಗುವ ಒಂದು ಯೋಜನೆಯನ್ನು ಹಾಕಿಕೊಂಡು ಇವತ್ತು ಕೆಲಸ ಪ್ರಗತಿಯಲ್ಲಿ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ನಮ್ಮ ಸಜಿಪಮೂಡ ಮತ್ತು ಮುನ್ನೂರಿನ ಜನರಿಗೆ ಒಂದು ಆತಂಕ ಉಂಟು. ಅದು ನಮ್ಮ ಈ ಒಂದು ಗ್ರಾಮಕ್ಕೆ ನೀರು ಕೊಡದೆ ನೇರವಾಗಿ ಇವರು ಉಳ್ಳಾಲ ಪ್ರದೇಶಕ್ಕೆ ನೀರು ಕೊಂಡೋಗ್ತಾರೆ ಎಂಬ ಒಂದು ಆತಂಕದಲ್ಲಿದ್ದಾರೆ. ಹುನ್ನಾರ ಆಗ್ತಾ ಉಂಟು. ಅದರಿಂದ ಜನರು ಆತಂಕದಲ್ಲಿದ್ದಾರೆ. ಆ ಆತಂಕವನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನಿವಾರಿಸಿ ನಮಗೆ ಸಜಿಪಮೂಡಕ್ಕೆ ಮತ್ತು ಸಜಿಪಮುನ್ನೂರಿಗೆ ಯೋಗ್ಯವಾದ ಕುಡಿಯುವ ನೀರನ್ನು ಒದಗಿಸಿ ಕೊಟ್ಟು ಮತ್ತೆ ಆ ಪ್ರದೇಶಕ್ಕೆ ಕೊಂಡೋಗ್ಬೇಕಂತ ನಮ್ಮ ಒಂದು ಬೇಡಿಕೆ. ಆ ಬೇಡಿಕೆಯ ಮುಖಾಂತರ ನಾವು ಇವತ್ತು ಇಲ್ಲಿ ಕೆಲಸವನ್ನು ಸಹ ನಿಲ್ಲಿಸಿದ್ದೇವೆ. ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಅವರು ಊರಿನ ಗಣ್ಯರನ್ನು ಸೇರಿಸಿಕೊಂಡು ಪಂಚಾಯತ್ ಸದಸ್ಯರನ್ನು ಸೇರಿಸಿಕೊಂಡು ಅವರಿಗೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟು ವಿಶ್ವಾಸವನ್ನು ಪಡ್ಕೊಂಡು ಈ ಕೆಲಸವನ್ನು ಮುಂದುವರಿಸಬೇಕಂತ ನಾನು ಈ ಮೂಲಕ ಕೋರ್ತೇನೆ. ಇಲ್ಲದಿದ್ದರೆ ನಾನು ಸಹ ಈ ಪ್ರತಿಭಟನೆಯಲ್ಲಿ ಮುಂದಿನ ದಿನದಲ್ಲಿ ಭಾಗವಹಿಸಿ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ ಮೂಲಕ